ಕಾಲೇಜ್ ಡೇಗೆ ಇಲ್ಲಿ ಕರೆಸಿದ್ರು ನನ್ನನ್ನು. ಸಾಧಾರಣ ಒಂದು 6-7 ವರ್ಷದ ಹಿಂದೆ ಅದರಲ್ಲಿ ಒಮ್ಮೆ ಭಾಷಣ ಮಾಡಿ ಹೋಗಿದ್ದೆ. ಆ ನಂತರ ಇದು 2ನೇ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರೋದು. ಈ ಶಾಲೆಯ ಅಭಿವೃದ್ಧಿ ಆಗುವಾಗ ಕೆಲವರು ಅಶೋಕ್ ರೈಯನ್ನು ಕರೀಬೇಕು, ಕೆಲವರು ಅಶೋಕ್ ರೈಯನ್ನು ಕರೆಯುವುದು ಬೇಡ. ಇಲ್ಲಿ ಗೀತಾ ಟೀಚರ್ ಅಂತ ಒಬ್ಬರು ಇದ್ದರು, ಅವರು PT ಟೀಚರ್ ಆಗಿದ್ದರು. ಆ ನಂತರ ರಿಟೈರ್ಡ್ ಆದರು. ಈಗ ರೀಸೆಂಟ್ಲಿ ಶಿ ಹ್ಯಾಸ್ ಬಿನ್ ರಿಟೈರ್ಡ್. ಸೊ ಅವರು ನನ್ನನ್ನು ಯಾವಾಗಲೂ ಕೇಳ್ತಾ ಇದ್ದರು, ನಾವು ನಮ್ಮೊಂದು ತಂಡದವರು, ನೀವು ಇಲ್ಲಿ ಬರಬೇಕು, ಈ ಶಾಲೆಯ ಕೆಲಸಕ್ಕೆಲ್ಲ ನೀವು ಸೇರಿಕೊಳ್ಬೇಕು ಅಂತ ನಮ್ಮನ್ನು ಹೇಳ್ತಾನೇ ಇದ್ದರು. ಆನಂತರ ನಾನು ಕಾಯ್ತಾ ಇದ್ದೆ, ಇದರ ರೆನಿವೇಷನ್ ಎಲ್ಲ ಆಗುವಾಗ, ಇದರ ಕೆಲಸ ಆಗುವಾಗ ನಮ್ಮನ್ನೆಲ್ಲ ಕರೀತಾರೆ, ನಮಗೂ ಸ್ವಲ್ಪ ಏನಾದರೂ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಆದರೆ ಬೇರೆ ಬೇರೆ ವಿಚಾರಗಳಿಂದ ಅಲ್ಲಿ ಕರೆಯುವಂಥದ್ದಾಗಲಿಲ್ಲ, ನಮಗೂ ಸೇವೆ ಮಾಡುವಂಥ ಭಾಗ್ಯ ಒದಗಿಲ್ಲ. ಬಹುಶಃ ಇವತ್ತೆಲ್ಲ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ, ಈ ಊರಿನ ಜನರ ಪ್ರೀತಿಯಿಂದ ನಿಮ್ಮ ಎದುರು ಇಲ್ಲಿ ಮಾತಾಡುವಂಥ ಒಂದು ಭಾಗ್ಯ ಆ ದೇವರು, ಆ ಬಡವರು ನನಗೆ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ತೀನಿ. ಈ ಶಾಲೆಯ ಬಗ್ಗೆ ಹೇಳಬೇಕಿದ್ರೆ ನಾನು ವನ ಮಹೋತ್ಸವದಿಂದ ಜಾಸ್ತಿ ನನ್ನ ಶಾಲೆಯ ಬಗ್ಗೆ ಮಾತಾಡಬೇಕು. ವನ ಮಹೋತ್ಸವ ಬಗ್ಗೆ ಲಾಸ್ಟಿಗೆ ಹೇಳ್ತೇನೆ. ಯಾಕಂದರೆ ಎಲ್ಲ ಮಕ್ಕಳಿದ್ದೀರಿ ನೀವೆಲ್ಲ. ಈಗ ನಿಮ್ಮ ಮನಸ್ಸಿನ ಇಲ್ಲಿ ನೋಡಿ DYSP ಒಬ್ಬೊಬ್ಬರು ಇದ್ದಾರೆ, ಅವರು ಡಾಕ್ಟ್ರ್ ಕಲ್ತಿದ್ದಾರೆ. ಆನಂತರ ಆಗಿರೋದೇನು, DYSP ಪೊಲೀಸ್ ಇಲಾಖೆಗೆ ಬಂದಿದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ ಮೊನ್ನೆ, ನೀವು ಡಾಕ್ಟ್ರ್ ಕಲ್ತಿದ್ದಾರಲ್ಲ ಮೇಡಮ್, ನೀವು ಪುನಃ ಪೊಲೀಸ್ ಇಲಾಖೆಗೆ ಯಾಕೆ ಬಂದಿರಿ ಅಂತ. ಅವರಿಗೊಂದು ಸಮಾಜ ಸೇವೆ ಮಾಡಬೇಕು ಅಂತ ನನಗೆ ಆಸೆ ಇದೆ, ಅದಕ್ಕೆ ನಾನು ಬಂದಿದ್ದೇನೆ. ಇಲ್ಲಾಂದರೆ ಅವರಿಗೆ ಡಾಕ್ಟ್ರಾಗಿ ಆರಂಭದಲ್ಲಿ MD ಮಾಡಿ ಎಲ್ಲಾದರೂ ರಾತ್ರಿ ಹಗಲು ನಿದ್ರೆ ಇಲ್ಲದೆ ಈ ಕೆಲಸ ಮಾಡಬೇಕಾ? ಅವರಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೊಂದು ಆಸೆ. ಹಾಗೆ ನಾನು ಕೂಡ ಉದ್ಯಮಿಯಾಗಿದ್ದೇನೆ. ನಾನು ಬೇರೆ ಬೇರೆ ಕೆಲಸ ಮಾಡಬಹುದು, ಬೇಕಾದಷ್ಟು ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಅವಶ್ಯಕತೆಗಳು ಅವಕಾಶಗಳು ನಮ್ಮ ಹತ್ರ ಇದೆ. ಈ ಸಮಾಜ ಸೇವೆಗೆ ಹೇಗೆ ಬರಬೇಕು ಅಂದರೆ, ಸಮಾಜ ಸೇವೆ ಮಾಡಬೇಕು ಅಂತ ಎಷ್ಟು ದುಡ್ಡು ಮಾಡಬಹುದು, ವ್ಯಾಪಾರ ಮಾಡ್ಬೋದು, ಎಷ್ಟು ದಿವಸ ಮಾಡ್ಬೋದು. ಇನ್ನೇನು ನಾವು ಅಂಬಾನಿ ಅದಾನಿ ಥರ ಎಲ್ಲ ಫ್ಲೈಟಲ್ಲಿ ಬಂದಿರಲಿಕ್ಕಿಲ್ಲ. ಇನ್ನು ಸಮಾಜ ಸೇವೆ ಮಾಡುವ ಅಂತ ನಾನು ಬಂದಿದ್ದೀನಿ. ನನಗೆ ಕಲಿಸಿದಂಥ ಮಾಸ್ಟರ್ ಅಲ್ಲಿ ಕೂತಿದ್ದಾರೆ, ಕೆಡ್ಲೆಯವರು. ನನಗೆ ಅಕೌಂಟ್ಸ್ ಏನಾದರೂ ನಾನು ಉದ್ಯಮಿ ಆಗಬೇಕಿದ್ರೆ ಅಕೌಂಟ್ಸ್ ಕಲಿಸಿದವರು ಅವರು ಎದುರುಗಡೆ ಕೂತಿದ್ದಾರೆ. ಕ್ರೆಡಿಟು ಡೆಬಿಟು ಗಲಾಟೆ ಮಾಡ್ತಾಯಿದ್ದು, ನನಗೆ ಸರಿ ಬೈತಾ ಇದ್ದರು, ಆದರೂ ಕಲಿಸಿದ್ದಾರೆ. ನಾನು 8ನೇ ಕ್ಲಾಸಿಗೆ ಕೋಡಿಂಬಾಡಿ ಶಾಲೆ ಪಾಸಾಗಿ 8ನೇ ಕ್ಲಾಸಿಗೆ ಇಲ್ಲಿ ಬಂದಿದೆ. ಆಗ ಒಬ್ಬರು ಸಪೂರದವರೊಬ್ಬರು ಮಾಸ್ತರು ಇದ್ದರು, ಅವರು ಸೈಕಲಲ್ಲಿ ಬರ್ತಾಯಿದ್ರು. ಅವರ ಅಡ್ಡ ನೇಮು ನನಗೆ ಹೆಸರಿದೆ, ನೆನಪಿದೆ, ಆದರೆ ಅವರ ಒರಿಜಿನಲ್ ನೇಮು ನನಗೆ ಹೆಸರು ನೆನಪಿಲ್ಲ. ನಾನು ಬಂದು ಫಸ್ಟು 8ನೇ ಕ್ಲಾಸಲ್ಲಿ ಇಲ್ಲಿ ಇತ್ತು ನನ್ನ ಕ್ಲಾಸ್, ಈ ಬದಿಯಲ್ಲಿ ಕೂತ ದಿವಸನೇ ಶುರುವಿಗೆ ನಾನು ಮಾಸ್ಟರ್ ಮಗ, ನನ್ನ ತಂದೆ ಕೂಡ ಮಾಸ್ಟರ್. ಒಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳುವಾಗ ನಾನು ಪಕ್ಕದವನಿಗೆ ಹೇಳಿಕೊಟ್ಟೆ ಉತ್ತರ. ಅವನಿಗೆ ಬಡ 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 ಅಂದ, ನಾನು ಅವನಿಗೆ ಸ್ವಲ್ಪ ಹೇಳಿಕೊಟ್ಟೆ, ನನಗೆ ಗೊತ್ತಿದ್ದದ್ದೇ ಸ್ವಲ್ಪ ಹೇಳಿಕೊಟ್ಟೆ. ಇವರು ಪಟ್ಟ ಬಡ ಒಂದು 2 ಕೊಟ್ಟರು ನನಗೆ. ನೀನು ಅವನ ಹತ್ರ ಪ್ರಶ್ನೆ ಕೇಳಿದಲ್ಲ, ನೀನು ಯಾಕೆ ಉತ್ತರ ಹೇಳಿದ, 2 ಕೊಟ್ಟರು. ನಾನು ಸೀದಾ ಮಧ್ಯಾಹ್ನ ಸಾಯಂಕಾಲ ಹೋಗಿ ನನ್ನ ತಂದೆ ಹತ್ರ ಹೇಳಿದೆ. ಅವನಿಗೆ ಹೊಡೆದ್ರು. ನಾನು ನಾಳೆಯಿಂದ ಶಾಲೆ ಹೋಗೋದಿಲ್ಲ, ನನಗೆ ಜೂನಿಯರ್ ಕಾಲೇಜ್ ಬೇಡ, ಎಲ್ಲಾದರೂ ಚೇಂಜ್ ಮಾಡಿ ಅಂತ ಹೇಳಿದೆ ನನ್ನ ತಂದೆ ಹತ್ರ. ನನ್ನ ತಂದೆಯೂ ಸ್ವಲ್ಪ ಹಾಗೇನೆ ಮಾಸ್ಟರ್ ಆದರೂ ಸ್ವಲ್ಪ ಜೋರು. ಅವರು ಮರು ದಿವಸ ಬಂದು ಈ ಮಾಸ್ಟ್ರಿಗೆ ಕೇಳಿದ್ರು, ನನ್ನ ಮಗನಿಗೆ ಯಾಕೆ ನೀವು ಹೊಡೆದದ್ದು? ಆನಂತರ ಅಲ್ಲೇ ಸರಿ ಆಯಿತು. ತಾಯಿ ಹೇಳಿದರು, ಗೊತ್ತಿಲ್ಲದಿದ್ದರೆ ಹೊಡಿಬೇಕು, ಸ್ವಲ್ಪ ಜೋರು ಮಾಡಬೇಕು, ಹಾಗಾದರೆ ಮಾತ್ರ ಮಕ್ಕಳು ಕಳೀತಾರೆ ಅಂತ. ಆನಂತರ 8ನೇ ಕ್ಲಾಸಲ್ಲಿ ಕಲಿತೆ. ಆ ಕ್ಲಾಸಲ್ಲಿ ಕೂತು SSLCವರೆಗೆ ಕಲಿತೆ. ಆನಂತರ ಆ ಕಡೆಗೆ ಹೋದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCಗೆ. ಆಗ ಕೆಡ್ಲೆಯವರು ಅಲ್ಲಿ ಮಾಸ್ಟರು, ಮತ್ತು ಲಲಿತಾ ಟೀಚರು, ದುರ್ಗಾದೇವಿ, ಇವರೆಲ್ಲ ಒಳ್ಳೊಳ್ಳೆ ಟೀಚರ್ಗಳು ಅಂತ ಕಲಿಸಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ. ನಾನು ಸೆಕೆಂಡ್ PUCಯಲ್ಲಿರುವಾಗ ಪಕ್ಕದವನ ಮೆಲ್ಲ ಸ್ವಲ್ಪ ನೋಡಿಬಿಡ್ದೆ. ಆಗ ದುರ್ಗಾ ಟೀಚರ್ ಅಂತ ಒಬ್ಬರು ಇದ್ದರು, ನನ್ನ ಕಿವಿ ಹಿಡಿದ್ರು. ನಾನು ಸೆಕೆಂಡ್ PUC, ಅವರು ಒಳ್ಳೆ ಟೀಚರು, ಏಜಿರು, ಒಳ್ಳೆ ಜೋರು ಮಾಡ್ತಾಯಿದ್ರು. ಅವರು ಕಿವಿ ಹಿಡಿದು, ನೀನೇಗೂ ಫೈಲ್ ಆಗ್ತೀಯ, ಅವಳನ್ನು ಫೈಲ್ ಮಾಡ್ತೀಯ, ನೀವು ನೋಡಿದೆ ಅಂತ ಈ ಕಡೆ ಬಾ ಅಂತೇಳಿ ಕೂಡಿಸಿದ್ರು. ಆದರೂ ನಾನು ಇಲ್ಲಿ ಜೂನಿಯರ್ ಕಾಲೇಜಲ್ಲಿ ಸೆಕ್ರೆಟ್ರಿ ಆಗಿದೆ. ಸ್ವಲ್ಪ ತುಂಟತನ ಇತ್ತು, ಜಾಸ್ತಿ ಇತ್ತು ಸ್ವಲ್ಪ. ಆದರೂ ಎಲ್ಲ ಕೆಲಸಗಳು ಮಾಡಿಕೊಂಡು, ಈ ಶಾಲೆ ಕಾಲೇಜ್ ಡೇ ಮಾಡಿಕೊಂಡು ತುಂಬ ಕೆಲಸಗಳಲ್ಲಿ ಎಲ್ಲ ಮಾಡಿದ್ದೇನೆ.
ನಾನು ಇದನ್ನು ಏಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನೋಡಿ ಈಗ ನಾನು ಶಾಸಕನಾಗಿ ನಿಮ್ಮ ಮುಂದೆ ನಿಂತಿದ್ದೆ, ನೀವಿನ್ನು ನಿಮ್ಮ ಹತ್ರ ಎಲ್ಲ ಎಬಿಲಿಟಿ ಇದೆ. ಯಾರು ಶಾಸಕನಾಗ್ತಾನೆ, ಯಾರು ಉದ್ಯಮಿ ಆಗ್ತಾನೆ, ಯಾರು ಏನಾಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಶಿಸ್ತು, ಶ್ರಮ ಎಲ್ಲ ಇದ್ದರೆ ಖಂಡಿತ ಅವನು ಜೀವನದಲ್ಲಿ ಬರ್ತಾನೆ ಅಂತ ನಾನೇ ಸಾಕ್ಷಿ. ನನ್ನ ಹತ್ರ ಏನು ದುಡ್ಡಿರಲಿಲ್ಲ, ನಾನು ಉದ್ಯಮಿ ಆಗಿದ್ದು ಹೇಗೆ ನೀವು ಕೇಳೋದಿದ್ರೆ ಹೇಳ್ತೀನಿ. ನಾನು 5 ನಿಮಿಷದಲ್ಲಿ 10 ಉದ್ದ ಇದೆ, ಇಷ್ಟು ಉದ್ದ ಸ್ಟೋರಿ ಇದೆ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಹೇಗೆ ಉದ್ಯಮ ಬೇಕಾ ಹೇಳಬೇಕಾ? ನಾನು ಇಲ್ಲಿ ಸೆಕೆಂಡ್ PUC ಆಗುವಾಗ ನನ್ನ ಹತ್ರ ಹೇಳಿದರು, ಇವ ಪಾಸ್ ಆಗೋದಿಲ್ಲ. ಮಾಸ್ಟ್ರುಗಳೆಲ್ಲ ನನಗೆ, ಇವನು ಸೆಕ್ರೆಟರಿ ಎಲ್ಲ ಆಗಿದ್ದೆ, ಖಂಡಿತ ಇವ ಪಾಸ್ ಆಗೋದಿಲ್ಲ ಅಂದರೆ ನನ್ನ ತಾಯಿಗೆಲ್ಲ ಫೋನ್ ಮಾಡಿದರು. ಇಲ್ಲಿ ಅವನಿಗೆ ಅಟೆಂಡೆನ್ಸ್ ಇಲ್ಲ, ಹಾಗೆ ಹೀಗೆ, ಅವನು ಪಾಸ್ ಆಗೋದಿಲ್ಲ ಅಂತ ನನ್ನ ತಾಯಿಗೆ ಫೋನ್ ಮಾಡಿದರು. ನನ್ನ ತಾಯಿ ಗಲಾಟೆ ಮಾಡಲಿಕ್ಕೆ, ನೀನು ದಿವಸಾಲು ಇಲ್ಲಿಂದ ಹೋಗ್ತೀಯಲ್ಲ, ನೀನು ಎಲ್ಲಿಗೆ ಹೋಗೋದು? ನಾನು ನಿಜವಾಗಿ ಇಲ್ಲಿಗೆ ಬಂದಿದ್ದೇನೆ, ಶಾಲೆಗೆ ನಾನು ಎಲ್ಲಿ ಸಿನಿಮಾ ನೋಡುವ ಹುಚ್ಚಿ ಇರಲಿಲ್ಲ ನನಗೆ, ನಾನು ಇಲ್ಲೇ ಬರ್ತಾಯಿದ್ದೆ. ಆದರೂ ಕನ್ನಡ ಟೀಚರು ಫೋನ್ ಮಾಡಿ ಹೇಳಿದರು, ಲಲಿತಾ ಟೀಚರ್ ಅಂತ ಇದ್ದರು, ಶಾಲೆಗೆ ಅವನಿಗೆ ಅಟೆಂಡೆನ್ಸ್ ಇಲ್ಲ, ಅವನಿಗೆ ಹಾಲ್ ಟಿಕೆಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ನನ್ನ ತಾಯಿ ಗಲಾಟೆ ಎಲ್ಲ ಮಾಡಿ ಹಾಲ್ ಟಿಕೆಟ್ ಕೊಡಲೇಬೇಕು, ಕೊಟ್ಟರು ಹಾಲ್ ಟಿಕೆಟ್. ಎಕ್ಸಾಮ್ ಎಲ್ಲ ಬರೆದೆ. ನನ್ನ ಬೆಂಚಲ್ಲೆಲ್ಲ ಕೂತವರು ಎಲ್ಲ ಹುಷಾರು ಕಲಿಯೋರು. ನಾವು 5 ಜನ ಇದ್ವಿ, ಅವ್ರ ಹೆಸರು ಹೇಳೋದಿಲ್ಲ, ಇಲ್ಲೆಲ್ಲ ಇದ್ದಾರೆ, ಈಗ ಇಲ್ಲಿ ಎದುರಿಲ್ಲ, ಇಲ್ಲೆಲ್ಲ ಇದ್ದಾರೆ, ಇನ್ನು ಮಾಧ್ಯಮದಲ್ಲೆಲ್ಲ ಹಾಕಿಬಿಟ್ರೆ. ಹಾಗೆ ನಾವೆಲ್ಲ ಕಲಿತು ನಾನು ಸೆಕೆಂಡ್ PUC ಎಕ್ಸಾಮ್ ಬರೆಯುವಾಗ ಎಲ್ಲ ಹೇಳಿದರು, MA ಪಾಸ್ ಆಪೂಜಿ, MA ಫೈಲ್ ಅಂತ ಹೇಳಿದ್ರು. ನಾನಿನ್ನೇನು ಮಾಡೋದು ಇಲ್ಲಿ ಫೈಲ್ ಆಗಿ, ನನಗೂ ಆಯಿತು ನಾನು ಪಾಸ್ ಆಗ್ತೇನೆ ಇಲ್ಲೋ ಅಂತ, ನನಗೆ ಧೈರ್ಯ ಇತ್ತು ನಾನು ಪಾಸ್ ಆಗ್ತೇನೆ ಅಂತ. ನನ್ನ ಪಕ್ಕದ ಒಬ್ಬಳು ಆಶಾ ಅಂತ ಹುಡುಗಿದ್ಲು, ನಾನು ಅಶೋಕು, ಆ ಕಡೆ ಆಶಾ. ಆಗ ಅವ್ರದ್ದು ಏನೋ ಫಿಲ್ ಇನ್ ದ ಬ್ಲ್ಯಾಂಕ್ಸು ನೋಡಿದ್ದೀನ. ಈ ದುರ್ಗಾದೇವಿ ನನ್ನನ್ನು ಕಿವಿ ಹಿಡಿದು ಆ ಕಡೆ ಕೂರಿಸಿದ್ರು, ನೀವು ಇಲ್ಲಿ ಕೂರ್ಬೇಡ, ನೀನು ಫೈಲ್ ಆಗ್ತೀಯ, ಅವಳನ್ನೇಗೆ ಫೈಲ್ ಮಾಡಿದ್ ನೀನು. ಮತ್ತು ನಾನು ಆ ಕಡೆ ಕೂತು ನನ್ನಷ್ಟಕ್ಕೆ ಬರೆದೆ. ರಿಸಲ್ಟ್ ಬರುವಾಗ ನನ್ನ ಬೆಂಚಲ್ಲಿ ನಾನು ಮತ್ತು ಇನ್ನೊಬ್ಬರು, ನಾನು ಅದು ಸೆಕೆಂಡ್ ಕ್ಲಾಸ್ ಪಾಸು, ಬಾರೊಬ್ಬ 3rd ಕ್ಲಾಸು, ನಾವಿಬ್ಬರೇ ಪಾಸು, ಬಾಕಿ ಎಲ್ಲ ಫೈಲು ನನ್ನ ಬೆಂಚಲ್ಲಿರು. ಆಗ ನನ್ನ ತಾಯಿಗೆ ಕೇಳಿದೆ, ನೀವು ಹೇಳಿದ್ರಿ ನಾನು ಫೈಲ್ ಆಗ್ತೇನೆ ಅಂತ, ಈಗ ಪಾಸ್ ಆಗಿದ್ದು ಯಾರು? ನಾನು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದೆ. ಆನಂತರ ನಾನು ಮೈಸೂರಿಗೆ ಹೋದೆ. ಇಲ್ಲಿ ಸ್ವಲ್ಪ ನಾನು ಕಿರಿಕಿರಿ ಮಾಡ್ತಾನೆ, ಅದು ಆಯಿತು ಇದು ಆಯಿತು. ತಾಯಿ ಹೇಳಿದರು, ನೀನೆಲ್ಲಾದರೂ ಹೊರಗೆ ಹೋಗಿ ಕಲಿಯಪ್ಪ, ನೀನು ಇಲ್ಲಿ ಕಿರಿಕಿರಿ ಮಾಡ್ತೀಯ, ಗಲಾಟೆ ಮಾಡ್ತೀಯ. ಅದಕ್ಕೆ ನಾನು ನನ್ನ ಅಣ್ಣ ಮೈಸೂರಲ್ಲಿದ್ದೆ, ಮೈಸೂರಿಗೆ ಹೋದೆ. ಅಲ್ಲಿ ಸೈಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿಗೆ BComಗೆ ಸೇರಿದೆ, ಒಳ್ಳೆ ಕಾಲೇಜು. ಅಲ್ಲಿ ಹೋಗುವಾಗ ಒಂದು ಚಿಕ್ಕ ಉದ್ಯಮ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಏನು ದುಡ್ಡಿರಲಿಲ್ಲ, 50 ರೂಪಾಯಿ ನನಗೆ, 26 ರೂಪಾಯಿ, 19 ರೂಪಾಯಿ ಬಸ್ಸಿಗೆ ಆಗಿದೆ, 21-30 ರೂಪಾಯಿ ನನ್ನ ಕೈಯಲ್ಲಿ ಉಳಿದಿದೆ. 50 ರೂಪಾಯಿ ಕೊಟ್ಟರು ನನ್ನ ತಂದೆ ಹೋಗುವಾಗ. ಅಲ್ಲಿ ಹೋಗಿ ಒಂದು ರೂಮ್ ಮಾಡಿ, ಅದರಲ್ಲೇ ಒಂದು ಇಷ್ಟೇ ದೊಡ್ಡ ರೂಮ್ ಅದರಲ್ಲಿ ಮಾಡಿ ನನ್ನ ಬಿಸ್ನೆಸ್ ಒಂದು ಏಜೆನ್ಸಿ ತಗೊಂಡು, ಜ್ಯೂಸ್ ಇದೊಂದು ಏಜೆನ್ಸಿ ಮಾಡ್ತಾಯಿದ್ದೆ. ಸೈಕಲಲ್ಲಿ ಅದನ್ನು ಕಟ್ಟಿಕೊಂಡು ಬೇಕರಿಗೆ ಡೆಲಿವರಿ ಮಾಡ್ತಾಯಿದ್ದೆ, ಕಲೆಕ್ಷನ್ ಮಾಡ್ತಾಯಿದ್ದೆ. ಮೈಸೂರಲ್ಲಿ ಒಂದು ಬೇಕರಿ ಇದ್ದರೆ ಮರುದಿವಸ ಆ ಬೇಕರಿ ಬಂದಾಗ್ತದೆ. ವೆಂಕಟರಮಣ ಬೇಕರಿ, ವೆಂಕಟೇಶ ಬೇಕರಿ ಅಂತ ಇರುತ್ತೆ. ಎಲ್ಲ ಬೇಕರಿಗೆ ವೆಂಕಟೇಶ ಅಂತ ಹೆಸರು, ಅದು ಬೋರ್ಡ್ ಚೇಂಜ್ ಮಾಡಲಿಕ್ಕಿಲ್ಲ. ಮರುದಿವಸ ಒಳಗಡೆ ಇರುವ ವೆಂಕಟೇಶ ಬೇರೆಯೇ. ನಾವು ಇಲ್ಲಿ ಕೊಟ್ಟದ್ದು ದುಡ್ಡು ಇಲ್ಲ. ಅದು ನಾನು ಡೆಲಿವರಿ ತಗೊಂಡು ಹೋಗ ನನ್ನ ಕ್ಲಾಸಿನ ಹುಡುಗಿಯರೆಲ್ಲ ಅಲ್ಲಿ ಇರ್ತಾರೆ, ಬನ್ ತಿನ್ನಲಿಕ್ಕೆ, ಬಾಕಿ ತಿನ್ನಲಿಕ್ಕೆ ಎಲ್ಲ ಬರ್ತಾರೆ. ನಾನು ಅವರೆಲ್ಲ ಅಲ್ಲಿ ಸೈಕಲ್ ನಿಲ್ಸ್ಕೊಂಡು ನೋಡೋದು. ಅವರೊಮ್ಮೆ ಯಾವಾಗ ಹೋಗ್ತಾರಪ್ಪ ಇಲ್ಲಿಂದ, ಅವ್ರು ಹೋದ ನಂತರ ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ ನನಗೆ. ನಾನು ಹಿಂದೆ ನೋಡ್ಕೊಂಡು ಒಮ್ಮೆ ಇವರು ಮಾತಾಡಿಕೊಂಡು ಈ ಬನ್ ತಿಂತಾಯಿದ್ರೆ ನನಗೆ ಹೋಗ್ಲಿಕ್ಕೆ ಒಳ್ಳೆ, ನಾನು ಇನ್ನೊಂದು ಅಂಗಡಿಗೆ ಹೋಗಬೇಕಲ್ಲ. ನೋಡಿ ಅದನ್ನು ಹೇಗಾದರೂ ಮಾಡಿ ಅವರು ಹೋದ ನಂತರ ಡೆಲಿವರಿ ಮಾಡಿ ದುಡ್ಡು ಕಲೆಕ್ಷನ್ ಮಾಡಿ ವ್ಯಾಪಾರ ಮಾಡ್ತಾಯಿದ್ದೆ. ಎಷ್ಟು 5-6 ಸಾವಿರ ರೂಪಾಯಿ ವ್ಯಾಪಾರ ಒಂದು ತಿಂಗಳಿಗೆ. ಆನಂತರ ಶಾಲೆಯಲ್ಲಿ ಹೋಗಲು ಕರೆಕ್ಟು ನಾನು ಹೋಗ್ತಾ ಇರೋದು 10 ಗಂಟೆಗೆ ಕಾಲೇಜಿಗೆ ಹೋಗೋದು. ಯಾಕಂದರೆ ಇವರೆಲ್ಲ ಡೋಂಗಿ ಮಾಡ್ತಾರಲ್ಲ, ಇವು ನಿನ್ನೆ ಕಟ್ಟಿಕೊಂಡು ಹೋಗ್ತಾ ಇದ್ದ ಹಾಗೆ ಹೀಗೆ ಅಂತ. ಅದಕ್ಕೆ 10 ಗಂಟೆಗೆ ಕ್ಲಾಸಿಗೆ ಹೋಗೋದು, ಪಟ್ಟಂತ ಹೊರಗೆ ಬರೋದು. ನನಗೆ ಇಂಗ್ಲೀಷ್ ಏನು ಮಾತಾಡಲಿಕ್ಕೇ ಬರ್ತಾ ಇರಲಿಲ್ಲ. ಅಲ್ಲಿ ಎಲ್ಲ ಮೈಸೂರಿನಲ್ಲಿ ಎಲ್ಲ ಇಂಗ್ಲೀಷೇ ಮಾತಾಡೋರು. ನನಗೆ ಬೇಗ ಹೋದರೆ ಮಾತಾಡಲಿಕ್ಕೂ ಬರೋದಿಲ್ಲ. ನಾನು ಏನು ಮಾಡೋದು ಅಂತ ಆಲೋಚನೆ ಮಾಡಿಕೊಂಡು ಅರ್ಧ ಕಾಲೇಜಿಗೆ ಹೋಗ್ತಾ ಇದ್ದೆ. ಆನಂತರ ಒಬ್ಬ ತಮಿಳ್ನವನನ್ನು ಪರಿಚಯ ಮಾಡಿಕೊಂಡೆ. ಅವನಿಗೆ ಕನ್ನಡ ಬರೋದಿಲ್ಲ, ನನಗೆ ಇಂಗ್ಲೀಷ್ ಬರೋದಿಲ್ಲ. ಸೊ ಆ 2 ಭಾಷೆ ಮಾಡಿ ಮತ್ತು 6 ತಿಂಗಳಾಗುವ ನಾವು ಹೇಗಾದರೂ ಮಾಡಿ ಮಾತಾಡುವ ಭಾಷೆಯನ್ನು ಕಲಿತ್ವಿ. ಈ ರೀತಿ ಜೀವನ ಬಂದು ಆನಂತರ ರೆನಾಲ್ಡ್ಸ್ ಪೆನ್ ಅಂತ ಒಂದು ಲಾಂಚ್ ಮಾಡಿದರು. ಇಡೀ ನಮ್ಮ ಕರ್ನಾಟಕದಲ್ಲಿ ರೆನಾಲ್ಡ್ಸ್ ಪೆನ್ ಅಂತ ಬಂತು. ಅದರ ಏಜೆನ್ಸಿ ತಗೊಂಡೆ.
ಆಗ ನನಗೆ ದುಡ್ಡು ಇರಲಿಲ್ಲ. ನಮ್ಮ ಪಕ್ಕದಲ್ಲಿ ಒಂದು ಕೆನರಾ ಬ್ಯಾಂಕ್ ಇತ್ತು. ಆ ಕೆನರಾ ಬ್ಯಾಂಕ್ ಮ್ಯಾನೇಜರು 5,000 ಲೋನ್ ಕೊಟ್ಟರು. ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆಗ ನನ್ನ ಅಣ್ಣನು ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಏಜೆನ್ಸಿ ಮಾಡಿ ರೆನಾಲ್ಡ್ಸ್ ಪೆನ್ನು ಒಳ್ಳೆ ಸೇಲ್ ಬಂತು. ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿವರೆಗೆ ಸೇಲ್ಸ್ ಬಂತು. ಅದರಿಂದ ಇಂಪ್ರೂವ್ ಆಗಿ ಮತ್ತು ನಮ್ಮ ಸಂಸ್ಥೆಗೆ ಬೇರೆ ಪಾರ್ಟ್ನರ್ಸ್ ಎಲ್ಲ ಬಂದರು, ದೊಡ್ಡವರೆಲ್ಲ ಬಂದು ದೊಡ್ಡದಾಗಿ ಡಿಗ್ರಿ ಆಗುವಾಗ ಸುಮಾರು 2 ಕೋಟಿ ಟರ್ನ್ ಓವರ್ ನಾನು ಮಾಡ್ತಾಯಿದ್ದೆ. ಆಮೇಲೆ ದೊಡ್ಡ ಉದ್ದಿಮೆ ಆಯಿತು. ಈಗ ದೊಡ್ಡ ಉದ್ದಿಮೆ ಬೆಳೆದು ಈಗ ಒಂದು ಉದ್ದಿಮೆಯನ್ನು ಒಂದು ಹಂತಕ್ಕೆ ಇಟ್ಟು ರಾಜಕೀಯಕ್ಕೆ ಬಂದು ಈಗ ಶಾಸಕನಾಗಿ ನಿಮ್ಮ ಎದುರುಗಡೆ ನಿಂತಿದ್ದೇನೆ. ಯಾಕಂದರೆ ಜೂನಿಯರ್ ಕಾಲೇಜಲ್ಲಿ ಕಲಿತವರು ಮೊದಲೆಲ್ಲ ಹೇಳ್ತಾ ಇದ್ರು, ಫಿಲೋಮಿನಸಲ್ಲಿ ಕಲಿತವರು ತುಂಬ ಜನ ರಾಜಕೀಯಕ್ಕೆ ಬಂದಿದ್ದಾರೆ, MLAಗಳಾಗಿದ್ದಾರೆ, ಮಿನಿಸ್ಟ್ರಿಗೆ ರಾಜ್ಯದ ಸಚಿವರುಗಳಾಗಿದ್ದಾರೆ. ಈಗ ಜೂನಿಯರ್ ಕಾಲೇಜ್ನವರು ಒಬ್ಬರು ಶಾಸಕ ಆಗಿದ್ದು ಫಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನೀವು ದುಡ್ಡಿದ್ದೇ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸ್ಕಿಲ್ ಬೇಕು. ನಾವು ಕಲಿಯೋದ್ರ ಜೊತೆಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ನಾವು ಮಾಡ್ಕೊಂಡು ಹೋಗಬೇಕು. ಪ್ರಾಕ್ಟಿಕಲ್ ಥಿಂಗ್ಸ್ ಯು ಶುಡ್ ನೋ ಅಂತ. ತುಂಬ ಜನ ಇಂಜಿನಿಯರಿಂಗ್ ಆದವರೆಲ್ಲ ಬರ್ತಾರೆ ನಮ್ಮ ಹತ್ರ ಕೆಲಸಕ್ಕೆ. BE ಸಿವಿಲ್ ಮಾಡಿದವರು ಬರ್ತಾರೆ. ಒಂದು ಸೆನ್ಸಿಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳಿದರೆ ಕ್ಯಾಲ್ಕುಲೇಟ್ರ್ ಹೊಡೆದ್ರು ಏನು ಗೊತ್ತಿರೋದಿಲ್ಲ. BE ಪಾಸ್ ಆಗಿರ್ತಾರೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಾರೆ, ಆದರೆ ಅವ್ರಿಗೆ ನಾಲೆಜ್ ಇರೋದಿಲ್ಲ. ನಾನು ನಿಮ್ಮ ಹತ್ರ ಹೇಳೋದು ಇಷ್ಟೇ, ಓದಬೇಕು. ನಾನು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದೆ ಅಂತ ನೀವು ಇನ್ನು ಸೆಕೆಂಡ್ ಕ್ಲಾಸ್ ಪಾಸ್ ಆಗಲಿಕ್ಕೆ ಹೋಗಬೇಡಿ. ನೀವು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಒಳ್ಳೆ ಕಲೀರಿ. ಬರೀ ಏನು ಮಾಡಬೇಕಂತಿಲ್ಲ, ಒಳ್ಳೆ ಕಲೀರಿ. ಬೇಕಾದಷ್ಟು ಅಪರ್ಚುನಿಟಿಗಳಿದೆ, ಇವಾಗ ಬೇಕಾದಷ್ಟು ಜಾಬ್ ಅಪರ್ಚುನಿಟಿಗಳಿದೆ. ಅದನ್ನು ತಗೊಳ್ಳುವಂಥ ಕೆಲಸ ಆಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ನೀವು ಆಗಬೇಕು. ಇವತ್ತು ನನಗೆ ಕೂಡ ಇಲ್ಲಿ ಬಂದು ಮಾತಾಡುವಂಥ ಒಂದು ಅವಕಾಶ ಆಗಿದೆ ಈ ಕಾಲೇಜಿನಲ್ಲಿ. ಈ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನೂ ನಾನೇ ಆಗಿರ್ತೇನೆ. ಶಾಸಕನ ನೆಲೆಯಲ್ಲಿ ಏನೇನು ಮಾಡಲಿಕ್ಕೆ ಆಗ್ಬೋದು ಅದನ್ನೆಲ್ಲ ನಾವು ಮಾಡುವಂಥ ಸಹಕಾರವನ್ನು ಖಂಡಿತ ಈ ಶಾಲೆಗೆ, ಅದು ನನ್ನ ಶಾಲೆ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡುವ ಜೊತೆಯಲ್ಲಿ ಇವತ್ತು ವನ ಮಹೋತ್ಸವ ಕೂಡ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆಯವರು. ಎಲ್ಲರ ಮನೆಯಲ್ಲಿ ಒಂದೊಂದು ಗಿಡ ನೆಡಲಿಕ್ಕೆ ಅವಕಾಶ ಇದೆ. ನಾನು ತುಂಬ ಗಿಡ ನೆಡ್ತೇನೆ. ತುಂಬ ಗಿಡ ನೆಡೋದು ಅಂದರೆ ಅದರಲ್ಲಿ ಹಣ್ಣಿನ ಗಿಡಗಳನ್ನು ನಾನು ಮಂಗಳೂರಿನಲ್ಲಿ ನನ್ನ ಹತ್ರ ನನ್ನ ಎಲ್ಲೆಲ್ಲಿ ಜಾಗ ನಾವು ವೇರ್ ಹೌಸ್ ಕಟ್ತೀವಿ, ಅದರಲ್ಲೆಲ್ಲ 30-40 ಎಕರೆ ಜಾಗ ಇರ್ತದೆ. ಅಲ್ಲೆಲ್ಲ ಬೇಕಾದಷ್ಟು ಒಂದು 50 ತೆಂಗಿನ ಗಿಡ ಹಾಕಿದರೆ ಆ ತೆಂಗಿನ ಗಿಡವನ್ನು ಹಾಗೆ ಎಲ್ಲಾದರೂ ದೇವಸ್ಥಾನದ ಬ್ರಹ್ಮಕಲಶ ಆಗಿದೆ ಅದಕ್ಕೆ ಅದನ್ನು ಕೊಡೋದು. ಅಲ್ಲಿ ಬೇಕಾದಷ್ಟು ಹಣ್ಣಿನ ಗಿಡವನ್ನು ಹಾಕ್ತೀವಿ. ಅದರಲ್ಲಿ ಯಾಕೆ ಹಾಕೋದು ಅಂತ ಹೇಳಿದ್ರೆ, ನಾವು ಮಾತ್ರ ತಿನ್ನುವುದಲ್ಲ, ಪಕ್ಷಿಗಳು ಕೂಡ ತಿನ್ನಬೇಕು, ಬೇರೆಯವರಿಗೆಲ್ಲ ಅದು ಆಶ್ರಯ ಆಗಬೇಕು. ನಾವು 40 ಎಕರೆ ಜಾಗೆಯನ್ನು ಕಡಿಯುವಾಗ ಅದರಲ್ಲಿ ಬೇಕಾದಷ್ಟು ಮರಗಳಿರ್ತವೆ, ಅದನ್ನೆಲ್ಲ ಕಟ್ ಮಾಡಿ ಬೇಕಾದಷ್ಟು ಅದರ ಸುತ್ತಮುತ್ತಲ ಜಾಗವನ್ನು ಬಳಸಿ ಉಳಿದಿರುವಂಥ ಜಾಗದಲ್ಲಿ ಗಿಡಗಳನ್ನು ನೆಡುವಂಥ ನಮ್ಮ ಮನಸ್ಥಿತಿ ಇರಬೇಕು. ಇವತ್ತು ಅರಣ್ಯಾಧಿಕಾರಿ ಇವರು ಹೇಳಿದರು, ನಮ್ಮ DFO ಅವರು, ನಾವು ತಿಂತೇವೆ ಮಾತ್ರ, ಬೀಜವನ್ನು ಕೂಡ ಮಣ್ಣಿಗೆ ಹಾಕುವುದಿಲ್ಲ ಅಂತ. ಇದೇ ತಪ್ಪು. ಮೊದಲೆಲ್ಲ ಮಾವಿನ ಹಣ್ಣು ತಿಂದ ಕೂಡಲೇ ಅದನ್ನೊಂದು ಹಿಂದಿನವರೊಂದು ಶಾಸ್ತ್ರ ಮಾಡಿದರು, ಅದರ ಬೀಜವನ್ನು ಈಗ ಬಿಸಿ ಹಾಕೋದು, ಒಂದು ಅದರಲ್ಲಿ ಜೋಕ್ ಮಾಡೋದು, ಅಲ್ಲೇ ಬೀಜ ಮರ ಆಗ್ತಿತ್ತು. ಈಗ ನೋಡಿ, ಕಾಟು ಮಾವಿನ ಹಣ್ಣು ಎಲ್ಲಿ ಸಿಗ್ತದೆ? ಭಾರಿ ಕಡಿಮೆ, ಎಲ್ಲಿ ಸಿಗುವುದಿಲ್ಲ, ಎಲ್ಲ ಹೋಯಿತು. ಆ ಕಾಟು ಮಾವಿನ ಹಣ್ಣೇ ಒಳ್ಳೆ ಹಣ್ಣು, ಮಾವಿನ ಹಣ್ಣು ಅದು. ಇದು 2 ದಿವಸ ಆಗುವಾಗ ಹಾಲಾಗಿ ಇದು ಜರ್ಸಿ ಹಸುವಿನ ಥರ. ಅದು ಕಾಟು ಮಾವಿನ ಹಣ್ಣು ನೀವು 3 ದಿವಸ ಇಡಿ, ಏನಾಗುವುದಿಲ್ಲ. ನಾನು ಮೊದಲೆಲ್ಲ ಇಲ್ಲಿ ರಾತ್ರಿ ಪುತ್ತೂರಿಂದ ಹೋಗುವಾಗ ಒಂದು ಟಾರ್ಚಿ ಮತ್ತು ಒಂದು ಪ್ಯಾಕೆಟ್ ಕೈಯಲ್ಲಿ ಇಟ್ಕೊಡೋದು. ರೋಡ್ ಸೈಡಲ್ಲಿ ಯಾವುದು ಮರ ಇದೆ ಅದರ ಹಣ್ಣುಗಳನ್ನೆಲ್ಲ ತುಂಬ ಜನ ಬಂದು ಇರ್ದಾದ ಅನ್ಪಣೆ ಮುಲ್ಪ ಅಂತ, ಅದು 11 ಗಂಟೆಗೆ ಹೋಗೋ ಒಳ್ಳೆ ಮಾವಿನ ಹಣ್ಣುಗಳು ಬಿದ್ದಿರ್ತದೆ ನಮ್ಮ ಆ ಕಡೆಯಿಂದ. ಈಗೆಲ್ಲ ತೆಗೆದ್ರು, NHAL ಅದನ್ನು ತೆಗೆದುಬಿಟ್ರು. ಅಲ್ಲೆಲ್ಲ ಒಳ್ಳೆ ಕಾಟು ಹಣ್ಣುಗಳು ಸಿಗ್ತದೆ. ಅಂಥದ್ದನ್ನು ಬೆಳೆಸೋದು ಪ್ರತಿ ಮನೆಯಲ್ಲಿ, ನಿಮ್ಮೆಲ್ಲರ ಮನೆಯಲ್ಲಿ 5 ಸೆನ್ಸು 10 ಸೆನ್ಸು ಜಾಗ ಇರ್ತದೆ. ಅದರಲ್ಲಿ ಏನಿಲ್ಲದ್ರೂ ಒಂದು ಹೂವಿನ ಗಿಡವನ್ನು ಆದರೂ ನೆಡ್ಬೋದು. ನೀವು ಮನಸ್ಸು ಮಾಡಿದರೆ ಈಗ 500 ಜನ ಇದ್ದರೆ 500 ಗಿಡವನ್ನು ನೆಡುವಂಥ ಕೆಲಸ ಖಂಡಿತ ಆಗ್ತದೆ. ಎಲ್ಲ ಮನೆಯವರು ಒಂದೊಂದು ನಡಿ. ನನ್ನ ಮಗನ ಹತ್ರ ನಾನು
ಸಿ ಯು ಹ್ಯಾವ್ ಟು ಡೆವಲಪ್ ಥಿಂಗ್ಸ್. ನಾವು ಯಾರಿಗಾದ್ರೂ ಪ್ರೇರೇಪಣೆ ಕೊಡಬೇಕು, ನಿಮಗೇನು ಹೇಳಬೇಕಂತಿಲ್ಲ. ನನ್ನ ಮಗ 4ನೇ ಕ್ಲಾಸಲ್ಲಿರುವಾಗ ನಾನು ರೋಡಲ್ಲಿ ಬರುವಾಗ ಒಂದು ಅಂಗಡಿಯಲ್ಲಿ ನಿಲ್ಲಿಸಿ ಒಂದು ಮಾವಿನ ಗಿಡ ತಗೊಂಡೆ. ನೋಡು ಮಗ, ನೀನು ಇದನ್ನು ಸಾಕಬೇಕು, ನಿನ್ನ ಅಜ್ಜಿ ಹತ್ರ ಕೊಟ್ಟು ಇದನ್ನು ತೋಟದಲ್ಲಿ ಹಾಕಬೇಕು, ಅಲ್ಲಿ ಸಾಕಿ ದೊಡ್ಡ ಗಿಡ ಆಗಬೇಕು, ಅದಕ್ಕೆ ಗೊಬ್ಬರ ಎಲ್ಲ ನಾನು ವರ್ಷಕ್ಕೆ ಗೊಬ್ಬರ ನೀನು ಹಾಕಿಸಿ ಬೇರೆಯವ್ರ ಹತ್ರ ತರಿಸಿ ನೀನು ಹಾಕಿಸ್ಬೇಕು ಅಂತ ಹೇಳಿದೆ. ಈಗ ದೊಡ್ಡ ಫಸ್ಟ್ ಕ್ಲಾಸ್ ಮಾವಿನ ಹಣ್ಣು ಬರ್ತದೆ. ಅವು 4ನೇ ಕ್ಲಾಸ್ನಲ್ಲಿ ಇರುವಾಗ ನೆಟ್ಟದು, ಈಗ ಅವನು SLC ಇದ್ದಾನೆ, ಫಸ್ಟ್ ಕ್ಲಾಸ್ ಮಾವಿನ ಹಣ್ಣು ಅಷ್ಟು ಚೆನ್ನಾಗಿ ಬರ್ತದೆ. ಈಗ ಅವನೇ ಅದನ್ನು ಕೊಯ್ಯುವುದು, ನಮಗೆ ಕೊಡುವುದು, ಆ ಪ್ರೀತಿ ಬರ್ತದೆ ಅದರಲ್ಲಿ. ಅದು ನನ್ನ ಗಿಡ, ಅಜ್ಜಿ ಹತ್ರ ಹೇಳ್ತಾನೆ, ನನ್ನ ಗಿಡಕ್ಕೆ ನೀವು ನೀರು ಬಿಡುವುದಿಲ್ಲ, ನನ್ನ ಗಿಡಕ್ಕೆ ನೀವು ಗೊಬ್ಬರ ಹಾಕುವುದಿಲ್ಲ. ನನ್ನದು ಅನ್ನೋ ಪ್ರೀತಿ ನಿಮ್ಮ ಹತ್ರ ಬಂದರೆ ಮಾತ್ರ ಯಾವುದನ್ನು ಸಾಧಿಸ್ಬೋದು. ಆ ರೀತಿ ಮಾಡಬೇಕು ನೀವು. ಯಾಕೆ ನೀವು ಮನಸ್ಸು ಮಾಡಬಾರ್ದು? ಒಂದೊಂದು ಗಿಡ ನಡಿ, ಅಟ್ಲೀಸ್ಟ್ ಒಂದೊಂದು ಗಿಡ ನಿಮ್ಮ ಎಲ್ಲಾದರೂ ಅದನ್ನು ನಿಮ್ದು ಅಂತ ಇಡಿ. ನಾಳೆನು ಹೇಳ್ತಾರೆ, ದೊಡ್ಡದಾದಾಗ ನೀವು ದೊಡ್ಡ ಇಂಜಿನಿಯರೋ, ಡಾಕ್ಟ್ರೋ, ಇನ್ನೇನು ಪೊಲೀಸ್ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ ಒಳ್ಳೆ ಪೋಸ್ಟ್ಗಳನ್ನು ಗಳಿಸಿದಾಗ ಆಗ ನಿಮ್ಮಲ್ಲಿ ಆ ಟಚ್ ಇರ್ತದೆ, ಲಿಂಕ್ ಇರ್ತದೆ. ನನ್ನ ಮನೆಯಲ್ಲಿ ನಾನೊಂದು ಗಿಡ ನಟ್ಟಿದ್ದೇನೆ, ಅದು ನಾನು ನಟ್ಟಿರುವಂಥದ್ದು, ಆ ಪ್ರೀತಿಯ ಕೊಂಡಿ ಅಲ್ಲಿರುವಂಥದ್ದು ಆಗ್ತದೆ. ಹಾಗೆ ನೀವೆಲ್ಲ ಅದನ್ನು ನಡುವಂಥ ಕೆಲಸ ಆಗಬೇಕು. ಇವತ್ತು ನಾವು ನಟ್ಟಂಥ ಗಿಡಕ್ಕೆ ಕೂಡ ಹಾಗೆ ಅದಕ್ಕೆ ನೀರು ಹಾಕಿ ಅದನ್ನು ಸಾಕುವಂಥ ಕೆಲಸಗಳು. ಆ ಗಿಡ ನೆಡುವುದು ಭಾರಿ ಸುಲಭ, 5 ನಿಮಿಷದಲ್ಲಿ ಆ ಕೆಲಸ ಆಗ್ತದೆ. ಆದರೆ ಅದನ್ನು ಸಾಕಿ ಬೆಳೆಸುವುದು ಮಾತ್ರ ನಮ್ಮಲ್ಲಿರುವಂಥ ಜವಾಬ್ದಾರಿ, ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅರಣ್ಯ ಇಲಾಖೆಯವರಿಗೂ ಶಾಲೆಯವರಿಗೂ ಶುಭ ಹಾರೈಸ್ತಾ, ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಅದೇ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. AVG English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ